ಎಟಿಎಂ. ನೀವು ಯಾವಾಗ ಬೇಕಾದ್ರೂ ಯಾವ ಊರಲ್ಲೇ ಇದ್ರೂ ಹಣ ನೀಡೋ ಆಧುನಿಕ ತಂತ್ರಜ್ಞಾನದ ಬ್ಯಾಂಕಿಂಗ್ ವ್ಯವಸ್ಥೆ. ಆದರೆ ಹಾಗೆ ಹಣ ಪಡಿಬೇಕು ಅಂದ್ರೆ ನೀವೊಂದು ಬ್ಯಾಂಕ್ನಲ್ಲಿ ಖಾತೆ ಹೊಂದಿರಬೇಕು ಮತ್ತು ಅದಕ್ಕೊಂದು ಡೆಬಿಟ್ ಕಾರ್ಡ್ ಕೂಡ ಇರಬೇಕು. ಹಾಗಂತ ಬ್ಯಾಂಕ್ ಖಾತೆಯಲ್ಲಿ ಹಣ ಕೂಡ ಇರಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಯಾವುದೇ ಖಾತೆ ಇಲ್ಲದೆ, ಡೆಬಿಟ್ ಕಾರ್ಡ್ ಇಲ್ಲದೆ ಎಟಿಎಂಗಳ ಮೂಲಕ ಕೋಟಿ ಕೋಟಿ ಹಣ ಡ್ರಾ ಮಾಡೋದಕ್ಕೆ ಸಾಧ್ಯ ಅನ್ನೋದು ಯಾರಿಗಾದ್ರೂ ಗೊತ್ತಾ? ಆದರೆ ಮಂಗಳೂರಿನಲ್ಲಿ ಇಂತಹ ಒಂದು ಘಟನೆ ನಡೆದಿದ್ದು, ಬ್ಯಾಂಕ್ ಖಾತೆ ಹೊಂದದೆ 4 ಕೋಟಿ ರೂಪಾಯಿಗಳನ್ನು ಎಟಿಎಂನಿಂದಲೇ ಡ್ರಾ ಮಾಡಿದ್ದಾರೆ. ಹಾಗಂತ ಕನ್ನಾಗಿನ್ನ ಹಾಕಿದ್ದಾರೆ ಅಂತ ಅನ್ಕೋಬೇಡಿ. ತಂತ್ರಜ್ಞಾನದೊಂದಿಗೆ ಬದಲಾಗ್ತಾ ಇರೋ ಜನರು ಇಂದು ತಂತ್ರಜ್ಞಾನಕ್ಕೆ ಅಂಟಿಕೊಂಡಿದ್ದಾರೆ. ತಂತ್ರಜ್ಞಾನ ಬೆಳೆದಂತೆಲ್ಲ ಜನರು ಅದನ್ನು ಅವಲಂಬಿಸಿಕೊಂಡು ತಮ್ಮ ಕೆಲಸವನ್ನು ಆದಷ್ಟು ಸುಲಭವಾಗಿಸಿಕೊಳ್ತಿದ್ದಾರೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇಂದು ಸಾಕಷ್ಟು ಬದಲಾವಣೆಗಳಾಗಿದ್ದು, ಅದರ ಮೊದಲ ಹೆಜ್ಜೆಯಾಗಿ ಬಂದ ತಂತ್ರಜ್ಞಾನವೇ ಈ ಎಟಿಎಂ. ಡೆಬಿಟ್ ಕಾರ್ಡ್ ಮೂಲಕ ಬ್ಯಾಂಕ್ಗೆ ಹೋಗದೆ ಹಣ ತೆಗೆಯುವ ವ್ಯವಸ್ಥೆ ಮೊದಲು ಬಂತಾದ್ರೂ ಈಗ ಹಣ ಹಾಕುವ ವ್ಯವಸ್ಥೆಯೂ ಬಂದಿದೆ. ಜನರು ಇದನ್ನು ಹೆಚ್ಚು ಹೆಚ್ಚು ಬಳಸಲು ಆರಂಭಿಸಿದಂತೆ ಮಹಾನಗರದ ಗಲ್ಲಿ ಗಲ್ಲಿಗಳಿಂದ ಹಿಡಿದು ಕುಗ್ರಾಮದವರೆಗೂ ಎಟಿಎಂ ಕೇಂದ್ರಗಳು ತಲೆ ಎತ್ತಲು ಆರಂಭವಾಯಿತು. ಹೇಗೂ ಯಾವ ಬ್ಯಾಂಕ್ನಲ್ಲಿ ಖಾತೆ ಹೊಂದಿದ್ರೂ ಯಾವುದೇ ಶಾಖೆಯ ಎಟಿಎಂನಿಂದ ಹಣ ಪಡೆಯಬಹುದು ಅಂತ ಆದ್ಮೇಲೆ ಅದರ ಉಪಯೋಗ ಇನ್ನಷ್ಟು ಹೆಚ್ಚಾಗ್ತಾ ಬಂತು. ಮೊದಲು ಎಟಿಎಂ ಮೆಷಿನ್ಗಳಿಗೆ ಬ್ಯಾಂಕ್ ಸಿಬ್ಬಂದಿಗಳೇ ಹಣ ತುಂಬಿಸುವ ವ್ಯವಸ್ಥೆ ಮಾಡಿದ್ದಾದ್ರೂ ಈಗ ಎಟಿಎಂ ಕೇಂದ್ರಗಳು ಹೆಚ್ಚಾದ ಕಾರಣ ಆ ಕೆಲಸಕ್ಕೆ ಅಂತ ಕೆಲವೊಂದು ಏಜೆನ್ಸಿಗಳು ನಿಯೋಜನೆಗೊಂಡಿವೆ. ಈ ಏಜೆನ್ಸಿಗಳು ಬ್ಯಾಂಕ್ಗಳ ಪರವಾಗಿ ಜಿಲ್ಲೆಯಲ್ಲಿರೋ ಎಲ್ಲ ಎಟಿಎಂ ಕೇಂದ್ರಗಳ ಮೆಷಿನ್ಗೆ ಹಣ ಹಾಕುವ ಕೆಲಸ ಮಾಡುತ್ತೆ. ಇದು ಒಂದಷ್ಟು ಸ್ಥಳೀಯ ಯುವಕರಿಗೆ ನೌಕರಿಯನ್ನು ಒದಗಿಸಿಕೊಟ್ಟಿದೆ. ಸಾಮಾನ್ಯವಾಗಿ ಎಟಿಎಂಗೆ ಹಣ ತುಂಬಿಸೋ ಏಜೆನ್ಸಿಗಳು ತಮ್ಮ ಸಿಬ್ಬಂದಿಗಳ ನೇಮಕಾತಿಯಲ್ಲಿ ಬಹಳಷ್ಟು ಕಟ್ಟುನಿಟ್ಟಾಗಿ ಇರ್ತವೆ. ಅವರ ಪೂರ್ವಾಪರ ತಿಳಿದೇ ಅವರನ್ನು ಆ ರೀತಿ ಹಣ ತುಂಬಿಸೋ ಕೆಲಸಕ್ಕೆ ನೇಮಕ ಮಾಡುತ್ತೆ. ಅದಕ್ಕೂ ಒಂದು ಮ್ಯಾನೇಜರ್ ಹಾಗೂ 2 ಕಸ್ಟೋಡಿಯನ್ಸ್ ಅಂದ್ರೆ ಎಲ್ಲ ಎಟಿಎಂ ಮೆಷಿನ್ಗಳ ಪಾಸ್ವರ್ಡ್ ಗೊತ್ತಿರೋ ವ್ಯಕ್ತಿಗಳಿರ್ತಾರೆ. ಹಾಗೇನೆ ಹಣ ತೆಗೆದುಕೊಂಡು ಹೋಗೋ ವಾಹನಕ್ಕೆ ಚಾಲಕರು ಮತ್ತು ಪ್ರತಿಯೊಂದು ವಾಹನಕ್ಕೂ ಒಂದು ಗನ್ಮ್ಯಾನ್ ಕೂಡ ಇರುತ್ತೆ. ಪ್ರತಿ 6 ತಿಂಗಳಿಗೆ ಒಂದು ಬಾರಿ ಏಜೆನ್ಸಿಯ ಕಡೆಯಿಂದ ಪ್ರತಿಯೊಂದು ಎಟಿಎಂಗಳ ಪರಿಶೀಲನೆಯನ್ನು ಕೂಡ ನಡೆಸಲಾಗುತ್ತೆ. ಹಣದಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದ್ರೆ ಈ ಪರಿಶೀಲನೆಯ ವೇಳೆ ಗೊತ್ತಾಗಿ ಬಿಡುತ್ತೆ. ಆದರೆ ಇಷ್ಟೆಲ್ಲ ಇದ್ರೂ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಹಣ ತುಂಬಿಸುವ ಕೆಲಸ ಮಾಡ್ತಾ ಇದ್ದ ಕ್ಯಾಶ್ಟೆಕ್ ಅನ್ನೋ ಸಂಸ್ಥೆಯ ಸಿಬ್ಬಂದಿಗಳು ಬರೋಬ್ಬರಿ 4,13,50,000 ಹಣವನ್ನು ಎಟಿಎಂಗಳಿಂದ ಲೂಟಿ ಮಾಡಿದ್ದಾರೆ. ಸರ್, ಟೋಟಲ್ ಆಗಿ ಈಗ 4,13,00,000 ನಮಗೆ ಶಾರ್ಟೇಜ್ ಕಂಡಿದೆ. ಇಲ್ಲಿ ಟೋಟಲ್ ಆಗಿ ನಮ್ಮದು 48 ಎಟಿಎಮ್ಗಳಿಗೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ 48 ಎಟಿಎಮ್ಗಳಿಗೆ ಕ್ಯಾಶ್ ರೀಪ್ಲೇಸ್ಮೆಂಟ್ ಮಾಡುವಂತಹ ಜವಾಬ್ದಾರಿ ಇತ್ತು, ಔಟ್ಸೋರ್ಸ್ ಇತ್ತು. ಸೊ ಅದನ್ನು 2012ಇಂದ ನಾವು ಮಾಡ್ಕೊತಾ ಬಂದಿದ್ದೀವಿ. ಇಲ್ಲಿ 19 ಜನ ಎಂಪ್ಲಾಯೀಸ್ ಇದ್ದರು. ಅದರಲ್ಲಿ ಒಬ್ಬ ಮೇನ್ A1 ಫಸ್ಟ್ ಅಕ್ಯೂಸ್ ಯಾರಿದ್ದಾನೆ, ಪ್ರದೀಪ್ ಕುಮಾರ್ ಅಂತ, ಅವನೇ ಇಲ್ಲಿ ಮ್ಯಾನೇಜರ್ ಆಗಿದ್ದ. ಅವನದೇ ಸಂಪೂರ್ಣ ಜವಾಬ್ದಾರಿ ಇತ್ತು. ಕಳೆದ 2 ವರ್ಷಗಳ ಅವಧಿಯಲ್ಲಿ SBI ಬ್ಯಾಂಕ್ಗೆ ಸೇವೆ ಸಲ್ಲಿಸುತ್ತಿದ್ದ ಈ ಕ್ಯಾಶ್ಟೆಕ್ ಸಂಸ್ಥೆಗೆ ಈ ವಿಚಾರ ಗೊತ್ತಾಗಿದ್ದು ಮಾತ್ರ 1 ತಿಂಗಳ ಹಿಂದೆಯಷ್ಟೇ. ಅದು ತಮ್ಮ ಕೈಯಲ್ಲಿದ್ದ ಏಜೆನ್ಸಿ ಬೇರೊಂದು ಕಂಪನಿ ಪರವಾದಾಗ.
ಕ್ಯಾಶ್ಟೆಕ್ ಅನ್ನೋ ಮುಂಬೈ ಮೂಲದ ಏಜೆನ್ಸಿ ಕಳೆದ 2.5 ವರ್ಷಗಳ ಹಿಂದೆ ಅಂದ್ರೆ 2012 ನವೆಂಬರ್ ತಿಂಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ SBI ATM ಬ್ರಾಂಚ್ಗಳ ATM ನಿರ್ವಹಣೆಯನ್ನು ಆರಂಭಿಸಿತ್ತು. ಹೀಗಾಗಿ ಸ್ಥಳೀಯ ಯುವಕರನ್ನು ಆಯ್ಕೆ ಮಾಡಿ ಜಿಲ್ಲೆಯ 48 ATMಗಳಿಗೆ ಹಣ ತುಂಬುವ ಕೆಲಸವನ್ನು ಕೂಡ ಮಾಡಿತ್ತು. ಕಾಲ ಕಾಲಕ್ಕೆ ಆಡಿಟಿಂಗ್ ಮಾಡುವ ಮೂಲಕ ಅಚ್ಚುಕಟ್ಟಾಗಿ ನಿರ್ವಹಣೆ ನಡೀತಾ ಇದ್ದ ಕಾರಣ ಮುಂಬೈ ಹಾಗೂ ಬೆಂಗಳೂರಿನಲ್ಲಿದ್ದ ಏಜೆನ್ಸಿಯ ಸೀನಿಯರ್ಗಳು ಕೂಡ ನಿಶ್ಚಿಂತೆಯಿಂದ ಇದ್ರು. ಆದರೆ ಯಾವಾಗ ತಮ್ಮ ಏಜೆನ್ಸಿಯ ಗುತ್ತಿಗೆ ಬೇರೊಬ್ಬರ ಪಾಲಾಯ್ತೋ ಆವಾಗ ಮಂಗಳೂರಿನ ಮ್ಯಾನೇಜರ್ ಆಗಿದ್ದ ಪ್ರದೀಪ್ ಎಂಬಾತನಿಗೆ ಬ್ಯಾಲೆನ್ಸ್ ಶೀಟ್ ಮಾಡಿ ಜವಾಬ್ದಾರಿ ಹಸ್ತಾಂತರಿಸುವಂತೆ ಸೂಚಿಸಿತು. ये जब भी हम लोग यहाँ पे ऑडिट के लिए जब हम आए यहाँ पे, क्योंकि हमारे ATMs कैश एंड और दूसरे एजेंसीज को जा रहा था, तो एट दैट पॉइंट ऑफ टाइम हम लोग को पता चला कि जब हमने ऑडिट किया तो पता चला कि ATM में 4,13,57,500 टोटल अमाउंट का शॉर्टेज हमको पता चला. ಆದರೆ ಮ್ಯಾನೇಜರ್ ಆಗಿದ್ದ ಪ್ರದೀಪ್ ಮಾತ್ರ 29 ATMಗಳ ಲೆಕ್ಕ ಕೊಟ್ಟನೆ ಹೊರತು ಉಳಿದ 19 ATMಗಳ ಲೆಕ್ಕ ನೀಡೋದಕ್ಕೆ ಮೀನಾಮೇಷ ಎಣಿಸಲು ಆರಂಭಿಸಿದ್ದ. ತಿಂಗಳು ಕಳೆದರೂ ಲೆಕ್ಕ ಸಿಗದೇ ಇದ್ದಾಗ ಮುಂಬೈ ಹಾಗೂ ಬೆಂಗಳೂರಿನಿಂದ ಆಗಮಿಸಿದ್ದ ಏಜೆನ್ಸಿಯ ಹಿರಿಯ ಅಧಿಕಾರಿಗಳು ವಿಚಾರಣೆ ನಡೆಸಿದಾಗ ಸತ್ಯ ಹೊರಬಿದ್ದಿದೆ. 19 ATMಗಳಲ್ಲಿ 2 ವರ್ಷಗಳಲ್ಲಿ ಬರೋಬ್ಬರಿ 4,13,57,500 ರೂಪಾಯಿಗಳಷ್ಟು ಹಣ ನಾಪತ್ತೆಯಾಗಿತ್ತು. बिफोर FIR हम लोग ने उनसे बात किया था, हम लोग ने उनसे पूछा तो उसमें से प्रदीप कुमार जो मेन एक्यूज है, वॉज अवर ये हमारे मैनेजर थे जो पूरा ऑपरेशंस मैंगलोर का देखते थे. तो वो टाइम पे ये कन्फेस दैट कि मैंने लोगों को इतना पैसा दिया है एंड ऑल, तो वो हमारे पास उसका ये प्रूफ भी है. ತಮ್ಮ ಏಜೆನ್ಸಿಯ ಹುಡುಗರೇ SBIನಲ್ಲಿ ಠೇವಣಿ ಇರಿಸಿದ್ದ ಜನರ ಹಣವನ್ನು ದುರುಪಯೋಗ ಪಡಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತಲೇ ಕಂಪನಿಯವರು ಎಲ್ಲ ATMಗಳಲ್ಲಿ ತಪಾಸಣೆ ನಡೆಸಿದ್ದಾರೆ. ಹೀಗೆ ನಗರದ ಆಸುಪಾಸಿನ ಎಲ್ಲ ATMಗಳಲ್ಲೂ ಲಕ್ಷ ಹಣ ಶಾರ್ಟೇಜ್ ಬಂದಿದ್ದು ಮಾತ್ರವಲ್ಲದೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಒಳಗಡೆ ಇರೋ ATMನಲ್ಲೂ 21,13,000 ಹಣ ಲಪಟಾಯಿಸಿದ್ದಾರೆ. ಏರಿಯಾ ಮ್ಯಾನೇಜರ್ ಆಗಿರೋ ಪ್ರದೀಪ್ ಹೇಳೋ ಪ್ರಕಾರ ಇದೆಲ್ಲ ಕ್ಯಾಶ್ಟೆಕ್ ಏಜೆನ್ಸಿಯ ಸಿಬ್ಬಂದಿಗಳದ್ದೇ ಕಾರುಬಾರು. ಹಾಗಂತ ಸಿಬ್ಬಂದಿಗಳು ಮಾಡಿರೋ ಅವ್ಯವಹಾರಗಳು ಈತನಿಗೆ ಗೊತ್ತೇ ಇತ್ತು. ಆದ್ರೆ ಅದು ಆಡಿಟ್ ಮಾಡೋ ವೇಳೆ ಹೇಗಾದ್ರೂ ಸರಿದೂಗಿಸಿ ದುರುಪಯೋಗ ಪಡಿಸಿಕೊಂಡ ಹಣವನ್ನು ಮತ್ತೆ ವಾಪಸು ಮಾಡಿ ಅಂತ ಅಂದಿದ್ನಂತೆ. ಹೀಗಾಗಿ ಏಜೆನ್ಸಿಯವರು ಆಡಿಟ್ ಮಾಡೋಕೆ ಬಂದಾಗ ಬೇರೆಲ್ಲೋ ಹಾಕೋ ಹಣವನ್ನು ಕಡಿಮೆ ಇರೋ ATM ಕೇಂದ್ರಕ್ಕೆ ಹಾಕಿ ಹಣ ಸರಿ ಇದೆ ಅಂತ ತೋರಿಸ್ತಾ ಇದ್ರು. ಆದ್ರೆ ಆಗಾಗ ಆಡಿಟ್ ಮಾಡ್ತಾ ಇದ್ದ ಕಾರಣ ಹಣವನ್ನು ಹೇಗಾದ್ರೂ ಜಮೆ ಮಾಡಿ ಅಂತ ಪ್ರದೀಪ್ ಕೇಳಿಕೊಂಡಿದ್ದನಂತೆ. ಅದಕ್ಕೆ ಹಣ ದುರುಪಯೋಗ ಪಡಿಸಿಕೊಂಡಿದ್ದ ಉದಯ, ಮಹೇಶ್, ಗುರುಪ್ರಸಾದ್ ಹಾಗೂ ಶ್ರೀಧರ್ ಅನ್ನೋ ಸಿಬ್ಬಂದಿಗಳು ತಾವು ಕದ್ದಿರೋ ಹಣವನ್ನು ಜಮೀನು ಮಾರಾಟ ಮಾಡಿ ನೀಡುವುದಾಗಿ ಹೇಳಿದ್ರಂತೆ. ಅಷ್ಟಕ್ಕೂ ಉದಯ 5 ಲಕ್ಷ, ಮಹೇಶ್ 10 ಲಕ್ಷ ಹಣ ಲಪಟಾಯಿಸಿದ್ರೆ ಗುರುಪ್ರಸಾದ್ 47 ಲಕ್ಷ ಮತ್ತು ಶ್ರೀಧರ್ 25 ಲಕ್ಷ ಹಣವನ್ನು ಲಪಟಾಯಿಸಿದ್ರು. ಶ್ರೀಧರ್ ಅನ್ನೋ ಸಿಬ್ಬಂದಿ ಕೆಲಸ ಬಿಡುವ ವೇಳೆಯಲ್ಲಿ 25 ಲಕ್ಷವನ್ನು ನೀಡಿ ಹೋಗಿದ್ದ. ಆದರೆ ಗುರುಪ್ರಸಾದ್ ಮತ್ತು ಮಹೇಶ್ ಮ್ಯಾನೇಜರ್ ಪ್ರದೀಪ್ಗೆ ಹೇಳದೇನೆ ಕೆಲಸ ಬಿಟ್ಟು ಹೋಗಿದ್ದಾರಂತೆ. ಹಾಗಂತ ಇಷ್ಟು ದೊಡ್ಡ ಮೊತ್ತ ಅಂದ್ರೆ ಸರಿಸುಮಾರು 57 ಲಕ್ಷ ದುರುಪಯೋಗ ಆದರೂ ಪ್ರದೀಪ್ ಈ ವಿಚಾರವನ್ನು ತನ್ನ ಹಿರಿಯ ಅಧಿಕಾರಿಗಳ ಬಳಿ ಹೇಳಿಕೊಂಡಿಲ್ಲ. ಆದರೆ ಸತ್ಯ ಒಂದಲ್ಲ ಒಂದಿನ ಹೊರ ಬರಲೇಬೇಕು. हाँ, FIR हमने किया है 9 जून को, तो अभी तक कोई एक्यूज मतलब अभी तक कोई हिरासत में आया नहीं है. तो पुलिस से पूछ रहे, दे आर सेइंग कि दे आर डूइंग देयर प्रोसेस. आई मीन तो अभी तक कोई आया नहीं है. तो वी जस्ट वांट दैट कि ऑल द एक्यूज हैज टू बी मतलब उनको पकड़ के. ಕ್ಯಾಶ್ಟೆಕ್ ಏಜೆನ್ಸಿಯ ಅವಧಿ ಮುಗಿಯುತ್ತಿದ್ದಂತೆ ಈ ಸತ್ಯ ಹೊರಗೆ ಬಿದ್ದಿದೆ. ಎಲ್ಲ ಲೆಕ್ಕಾಚಾರ ಮುಗಿದ ಮೇಲೆ ಕಂಪನಿಯವರು ತಮ್ಮೆಲ್ಲ ಸಿಬ್ಬಂದಿಗಳನ್ನು ಕರೆಯಿಸಿ ಹಣ ಯಾರು ದುರುಪಯೋಗ ಪಡಿಸಿಕೊಂಡಿದ್ದೀರೋ ತಾವಾಗೇ ಒಪ್ಪಿಕೊಂಡು ಹಣ ವಾಪಸು ಮಾಡಿ, ಇಲ್ಲಾಂದ್ರೆ ಪೊಲೀಸರ ಮೊರೆ ಹೋದ್ರೆ ಎಲ್ಲರಿಗೂ ಸಮಸ್ಯೆ ಅಂತ ಎಚ್ಚರಿಸಿ ಎಲ್ಲರ ಪೆರೇಡ್ ನಡೆಸಿದ್ದಾರೆ. ಆದ್ರೆ ಎಲ್ಲರೂ ತಾವಲ್ಲ, ಅವನು, ಅವನಲ್ಲ, ಮತ್ತೊಬ್ಬ ಅಂತ ಬೊಟ್ಟು ಮಾಡಲು ಆರಂಭಿಸಿದಾಗ ಬೇರೆ ದಾರಿ ಕಾಣದೆ ಪೊಲೀಸರ ಮೊರೆ ಹೋಗಿದ್ದಾರೆ. ಆದ್ರೆ ಈ ಹಣದ ವ್ಯವಹಾರ ಕೆಲವರಿಂದಷ್ಟೇ ನಡೆದಿದ್ರೂ
ಈಗ ಎಲ್ಲ ಸಿಬ್ಬಂದಿಗಳ ವಿರುದ್ಧ ಪೊಲೀಸರಿಗೆ ದೂರು ನೀಡಲಾಗಿದೆ.